ಹರೇಕಳ ಗ್ರಾಮಕ್ಕೆ ಸರ್ಕಾರಿ ಬಸ್ಗಾದ ಬೇಡಿಕೆ ಸಲ್ಲಿಸಾದ ದಿಂಜ ತಿಂಗೋಲ ಆಂಡಲ ಸರ್ಕಾರಿ ಇಲಾಖೆದ ಅಧಿಕಾರಿಗಳ ನಿರ್ಲಕ್ಷ್ಯಮತದೇರು ಇನ್ನೇನು ಆರೋಪಿಸಾದ ಪಂಚಾಯತ್ ಸದಸ್ಯರು ಗುರುವಾರ ಪಂಚಾಯತ್ ಎದುರು ಬಸ್ಸಲ್ಲಿ ಉಂಟಾದ ಪ್ರತಿಭಟನೆ ನಡೆಪಾಯಿರು. ಹರೇಕಳ ಗ್ರಾಮಕ್ಕೆ ಸರ್ಕಾರಿ ಬಸ್ಗಾದ ಬೇಡಿಕೆ ಸಲ್ಲಿಸಾದ ದಿಂಜ ತಿಂಗೋಲ ಆಂಡಲ ಸರ್ಕಾರಿ ಇಲಾಖೆದ ಅಧಿಕಾರಿಗಳು ನಿರ್ಲಕ್ಷ್ಯ ಮಲ್ತದೇರೆಂದು ಆರೋಪಿಸಾದ ಪಂಚಾಯತ್ ಸದಸ್ಯರು ಗುರುವಾರ ಪ್ರತಿಭಟನೆ ನಡೆಪಾಯಿರು. ಈ ಪೊರ್ತು ಪಾತೆರ್ನ ಪಂಚಾಯತ್ ಅಧ್ಯಕ್ಷರು ಅನಿತಾ ಡಿಸೋಜಾ 4 ವರ್ಷದಿಂದ ಆರ್ಟಿಒ ಬರೊಂದಿಚ್ಚಿ ಬಸ್ ಇಚ್ಚಾಂದಿ ನಿರ್ದಾತ ಸರ್ಕಾರಿ ಶಾಲೆಗೂ ಜೋಗ್ಲು ಕಮ್ಮಿ ಆತೇರ್ ಪನ್ಪಿನ ದೂರು ಬೈದೆಂದು ಗ್ರಾಮ ಸಭೆಗೆ ಬರಿಯರ ಆಪುಜಿ ಓ ಪೂರ ಬಸ್ಲೆಗ್ ಪರವಾನಿಗೆ ಉಂಡೊಂದು ಬರೆದು ಕೊರ್ಲೆಂದು ತಂಕ್ಲಡನೆ ಕೇನ್ವೆರು. ಬಸ್ ಉಂತಾದು ಪ್ರತಿಭಟನೆ ಮಲ್ಪುವಂದು ಪೊಲೀಸ್ ಇಲಾಖೆಗೆ ಬಸ್ ಉಂತಾಯರ ಮನವಿ ಮಲ್ತಂಡ ಅನುಮತಿ ಕೊರ್ಪುಜೇರ್ ಪಣದ ಅಸಮಾಧಾನ ತೋಚಾಯಿರು. 2017ಕ್ಕೆ ಒಂದ್ಸಲ ನಾವು ಆರ್ಟಿಒನ ಭೇಟಿ ಮಾಡಿದೆವು. ಫಸ್ಟ್ ಕೊಟ್ಟದ್ದು ಇದು ನಮ್ಮ ವಾರ್ಡ್ ಸಭೆ ಮತ್ತು ನಮ್ಮ ಗ್ರಾಮ ಸಭೆಯಲ್ಲಿ ಅದೇ ಒಂದು ವಿಷಯ ಆರ್ಟಿಒ ಬರಬೇಕು ಅಂತ. ಆದರೂ ಅವರು ನಮಗೆ ಸ್ಪಂದಿಸಿಲ್ಲ. ಅದನ್ನು ತಿಂಗಳಿಗೆ ಹೋಗಿ ನಾವು ಅದನ್ನು ಎನ್ಕ್ವೈರಿ ಮಾಡಿದಾಗ ಅವರು ಹೇಳಿದ್ದು ನಾಳೆ ನಾವು ಸಭೆ ಕರೀತೇವೆ, ನಾಡ್ದು ಕರೀತೇವೆ, ನಾಳೆ DC ಉಂಟು, ನಾಳೆ ಲಾಸ್ಟ್ ಮತ್ತೆ ಮಿನಿಸ್ಟರ್ ಇರುವಾಗ UT ಖಾದರ್ ಅವರು ಮಿನಿಸ್ಟರ್ ಇರುವಾಗ ಅವರ ಮುಖಾಂತರ ನಾವು ಹೋದೆವು. ಆಗ ಅವರು ಹೇಳಿದ್ರು ಮಾಡ್ತೇವೆ, ನಾಳೆ ಮೀಟಿಂಗ್ ಕರಿತೇವೆ, ನಾಳೆ DC ಮೀಟಿಂಗು, ನಾಡ್ದು ಮೀಟಿಂಗ್ ಅಂತ ಹಾಗೇನೆ ಮಾಡಿದ್ರು. ಮತ್ತೆ ಸರ್ಕಾರಿ ಬಸ್ ಆಗ್ತೇನೆ ಅಂತ ಸರ್ವೆ ಕೂಡ 2 ಸಲ ಮಾಡಿ ಹೋಗಿದ್ದಾರೆ. 3 ಬಸ್ ಪಾಸ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ DC ಇದು KSRTC DC ಅವರು. ಆದರೆ ಇಲ್ಲಿ ಇವರು RTO ಅವರು ಪರ್ಮಿಷನ್ ಕೊಡಲಿಕ್ಕೆ ಕೇಳ್ತಾ ಇಲ್ಲ ಅಂತ ಒಂದು ಮಾತು ಉಂಟು. ಮತ್ತು ನಾವು ಗ್ರಾಮ ಸಭೆಗೆ ಕರೀಲಿಕ್ಕೆ ಹೋದೆವು. ನಮ್ಮದು ವಾರ್ಡ್ ಸಭೆಯಲ್ಲಿ ಇದಿತ್ತು, ಒಂದು ಡಿಮಾಂಡ್ ಇತ್ತು RTO ಬರಬೇಕಂತ. ಆದರೆ ಅವರು ನಿನ್ನೆ ನಾವು ಲೆಟ್ರ್ ಕೊಡುವಾಗ ನಮಗೆ ಬರಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಶ್ರೀ ಮಹಾಬಲ್ ಹೆಗ್ಡೆ ಪಾತ್ರರೊಂದು ಕರಿನ 4 ವರ್ಷದಿಂದ ಸರ್ಕಾರಿ ಬಸ್ಗೆ ಮನವಿ ಸಲ್ಲಿಸಾವಂದುಲ್ಲೇರು. ಜಿಲ್ಲಾಧಿಕಾರಿ RTOಗೂ ಮನವಿ ಮಲ್ತದ 3 ತಿಂಗಳಗರ RTO ಬದಲಾವಂದುಲ್ಲೇರು. ಬಸ್ ಇಚ್ಚಿಂದು ಜಿಲ್ಲಾಧಿಕಾರಿ ಪನ್ಪೇರು ಅಧಿಕಾರಿಗಳು ನಮ್ಮನ್ನು ಜೋಕ್ಲೆಲಕ ನಲಿಪವಂದುಲ್ಲೇರು. 4 ವರ್ಷದಿಂದ ಸರಿಯಾದ ಗ್ರಾಮ ಸಭೆಲ್ಲ ನಡೆತಂದು ಇಚ್ಚಿಕೊಂಡು ತೆರಿಪಾಯರು. ನಾವು 4.5 ವರ್ಷದಿಂದ ಇಲ್ಲಿ KSRTC ಬಸ್ ಆಗಬೇಕಂತ DC ಅವರ ಹತ್ರ RTO ಅವರ ಹತ್ರ ತುಂಬ ಸಲ ಮನವಿ ಮಾಡಿದ್ದೇವೆ. ನಾವು 3 ತಿಂಗಳಿಗೊಮ್ಮೆ ಹೋಗುವಾಗ ಅಲ್ಲಿ RTO ಚೇಂಜ್ ಆಗ್ತಾರೆ. RTO ನೀವು DCLಗೆ ಹೋಗಿ ಅಂತ ಹೇಳುವಾಗ DC ಅವರು ಹೇಳ್ತಾರೆ ಇಲ್ಲಿ ಸ್ಟಾಕ್ ಇಲ್ಲ ಅಂತ. ನಮ್ಮ ಶಾಸಕರು ಮಿನಿಸ್ಟರ್ ಆಗಿದ್ದಾಗ ನಾವು ಪ್ರತಿ ಸಲ ಹೋಗಿದ್ದಾಗ ಸಹ RTO ಮತ್ತು DC ಅವರು ನಮ್ಮನ್ನು ಒಂದು ಮಕ್ಕಳಾಗಿ ಕುಣಿಸಿದ್ದಾರೆ. ನಮಗೆ ಈಗ ಬೇರೆ ದಾರಿ ಇಲ್ಲದೆ ನಾವೇ ಪಂಚಾಯತ್ನವರೇ ಇಲ್ಲಿ ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದೇವೆ. ಸದಸ್ಯರು ಬಶೀರ್ ಉಮ್ಮದ ಪಾತಿರಂದು ಕುಡ್ಲಾರ್ದ ಹರೇಕಳಗ 30 ಕಿಲೋಮೀಟರ್ ದೂರ ಇದ್ದದ್ದು ಬಸ್ದ ಅವ್ಯವಸ್ಥೆ ಇದ್ದು ಜನಗಳು ಸಮಸ್ಯೆ ಎದುರು ಸಾವಂದುಲ್ಲೇರು. ಅಧಿಕಾರಿಗಳು ಮನವಿಗೆ ಸ್ಪಂದಿಸಾವಂತೆ ಬಸ್ ಮಾಲಕರನ್ನ ಕೈಗೊಂಬದಲಕ ವರ್ತಿಸಾವಂದುಲ್ಲೇರು. ಗ್ರಾಮ ಸಭೆಗೆ ಬರಿಯರ ಆಪುಜಿ 2020 ತಂಕ್ಲ ಸಭೆ ಉಂಡು ಪಣದು ಉಡಾಫೆದ ಉತ್ತರ ಕೊಡ್ತೇರು. ಇನಿ ಸ್ಪಷ್ಟ ಉತ್ತರ ತಿಕ್ಕಿಜಿಂಡ ದುಂಬಗ ಗ್ರಾಮಸ್ಥರನ್ನು ಸೇರಾದು ಮಲ್ಲ ಮಟ್ಟದ ಪ್ರತಿಭಟನೆ ಮಲ್ಪ ಪಂಡದು ಎಚ್ಚರಿಕೆ ಕೊರಿಯರು. ಇಂಥ ಪ್ರದೇಶದಲ್ಲಿ ನಮಗೆ ಕೇವಲ 5-6 ಪರ್ಮಿಟ್ ಇದ್ದರೂ ಕೂಡ 1-2 ಬಸ್ ಮಾತ್ರ ಇಲ್ಲಿ ಓಡಾಡ್ತದೆ. ನಾವು ಈ ಒಂದು ವಿಚಾರವಾಗಿ ಸಾರ್ವಜನಿಕರು ಹರೇಕಳ ಗ್ರಾಮ ಪಂಚಾಯತಿಗೆ ಪಂಚಾಯತಿಯಲ್ಲಿ ಗ್ರಾಮ ಸಭೆಗೆ ಹಲವಾರು ಮನವಿಗಳನ್ನು ಕೂಡ ನಮಗೆ ಕೊಟ್ಟರು. ಗ್ರಾಮ ಸಭೆಯಲ್ಲಿ ನಾವು ಪ್ರತಿಯೊಂದು ಗ್ರಾಮ ಸಭೆ ನಡೆಯುವಾಗ ಕೂಡ ಇಲ್ಲಿ ಬಹಳಷ್ಟು ಒಂದು ಗೊಂದಲ ನಡೆಯುವುದು ಬಸ್ಸಿನ ವಿಚಾರವಾಗಿರ್ತದೆ. ಆದ್ದರಿಂದ ನಾವು ಈ ವಿಚಾರವಾಗಿ ಮುಂದಿನ ತಿಂಗಳು ಹೋಗುವಾಗ ಅವರ RTO ಇರುವುದಿಲ್ಲ, ಅವರಿಗೆ ಹೊಸ RTO ಬಂದವರಿಗೆ ಅವ್ರ ವಿಚಾರ ಗೊತ್ತಿರುವುದಿಲ್ಲ. ಇಂಥ ಒಂದು ಪರಿಸ್ಥಿತಿ ನಾವು ಕೊಟ್ಟ ಯಾವುದೇ ಒಂದು ದಾಖಲೆ, ನಮ್ಮಲ್ಲಿ ಕೆಲವೊಂದು ದಾಖಲೆ ಉಂಟು. ಇದೆಲ್ಲ RTO ನಮ್ಮ ಸಾರಿಗೆ RTO ಅನ್ನು ಸಂಪರ್ಕಿಸಿದ ಒಂದು ಇದು ದಾಖಲೆ. ಆದರೂ ಕೂಡ 3-4 ವರ್ಷದಿಂದ ಪಂಚಾಯತ್ ಸದಸ್ಯರನ್ನಾಗಲಿ ಪಂಚಾಯತ್ ಅಧ್ಯಕ್ಷರನ್ನಾಗಲಿ ಅವರು ಯಾವುದೇ ಒಂದು ಗಣನೆಗೆ ತೆಗೆಯುವುದಿಲ್ಲ. ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀಯತ್ ಸಾಲೆಹ್ಲಾ ಈ ಪೊರ್ತು ಪಾತೇರಿಯರು. LKG ಇಂದ ಹಿಡಿದು ಇದು ನಮ್ಮ ಕಾಲೇಜ್ ತನಕ ಇಲ್ಲಿ ಇದೆ. ಇನ್ನು ರಾಜಗುಡ್ಡೆಯಲ್ಲಿ ಸರ್ಕಾರಿ ಶಾಲೆ ಇದೆ. ಅದೇ ಪ್ರಕಾರ ರೇಷನ್ ಅಂಗಡಿ ಇರುವುದು ಇದರ ಕಡೆ ಒಂದು ತುದಿಯಲ್ಲಿ. ಇಂಥ ಇದಿರುವಾಗ 6-7 ಕಿಲೋಮೀಟರ್ನಿಂದ ನಡ್ಕೊಂಡು ಬರಬೇಕು. ಇಲ್ಲದಿದ್ದರೆ ಏನು ಮಾಡಬೇಕಂದ್ರೆ 50-100 ರೂಪಾಯಿ ರಿಕ್ಷೆ ಕೊಟ್ಟು ಬಡವರು ಇಲ್ಲಿಗೆ ಬರಬೇಕಾಗ್ತದೆ. ಪಂಚಾಯತಿಗೆ ಒಂದು ಸಣ್ಣ ಒಂದು ಕೆಲಸಕ್ಕೆ ಬರಬೇಕಾದ್ರೆ ಅವನಿಗೊಂದು 200 ರೂಪಾಯಿ ಆದರೂ ಕೊಡಬೇಕು. ಅದಕ್ಕಾಗಿ ನಾನು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ನಮ್ಮ ಜನಪ್ರತಿನಿಧಿಗಳು ಇದನ್ನು ಕೇಳಿ ನಮಗೆ ಕೂಡಲೇ ಒಂದು ವ್ಯವಸ್ಥೆ ಮಾಡದಿದ್ದರೆ ಖಂಡಿತವಾಗಿಯೂ ನಾವು ಎಲ್ಲರೂ ಸೇರಿಕೊಂಡು ಇಲ್ಲಿ ಜಾತಿ ಪಕ್ಷ ಯಾವುದೂ ಇಲ್ಲದೆ ನಾವು ಉಗ್ರವಾದ ಒಂದು ಪ್ರತಿಭಟನೆ ಮಾಡಲಿಕ್ಕೆ ನಾವು ನಿರ್ಧರಿಸಿ. ಪ್ರತಿಭಟನೆ ಹಿನ್ನೆಲೆಡು ದುಂಬುದ ದಿನನೇ ಠಾಣೆಗೂ ಮನವಿ ಮಲ್ತದಿತ್ತೇರು. ಅವೆ ತಲಕ ಗುರುವಾರ ಕಾಂಡೆ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು
ಶಾಲಾ ಜೋಗುಲು ಪೋಪಿನ ಬಸ್ಸುಲು ಪೋಯಿನಿರ್ದು ಬೊಕ್ಕ ಬತ್ತಿನ ಬಸ್ಸುನು ಉಂತಾಯಿರು. ಈ ಹೊರತು ಜಾಗೆಗೂ ಪ್ರೊಬೇಷನರಿ ಎಸ್ಐ ಶರಣಪ್ಪ ಭಂಡಾರಿ ಬತ್ತದು ಪ್ರತಿಭಟನಾಕಾರರ ಅನುಮತಿ ಪಡೆತರ ಪಂಡದು ಪ್ರಶ್ನಿಸಾಯರು. ಉತ್ತರಿಸಾಯರೆ ಉಪಾಧ್ಯಕ್ಷರು ಮಹಾಬಲ್ ಹೆಗ್ಡೆ ದುಂಬಾನಗ ಅಧ್ಯಕ್ಷರು ಪಾತೆರೆಂದು ಪಂಡೇರು. ಈ ಹೊರತು ಪೊಲೀಸ್ ಅಧಿಕಾರಿ ಬೊಕ್ಕ ಜನಪ್ರತಿನಿಧಿಗಳ ನಡುಟು ಪಾತ್ರದ ಚಕಮಕಿಲ ನಡೆದಳು. ಸರ್ಕಾರಿ ಬಸ್ ಅಪ್ಲೈ ಮಾಡಿದ್ದಾರೆ. ಅದರಿಂದ ಇವರು ಅಧಿಕಾರಿಯವರು ಅದಕ್ಕೆ ಸ್ಪಂದನೆ ಮಾಡುವುದಿಲ್ಲ. ಒಂದು ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಅವರೊಂದು ಟೀಕೆ ಮಾಡ್ತಾರೆ. ನಾವು ಈಗ ಹೇಳ್ತೇವೆ 2 ದಿವಸ 3 ದಿವಸ ಇದಕ್ಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ನಾವು ಬಸ್ ಇಲ್ಲಿ ನಿಲ್ಲಿಸಿ ಆರ್ಟಿಒ ತಕ್ಷಣ ಬರಬೇಕು. ಆರ್ಟಿಒ ಬರೆದಿದ್ದಾರೆ. ನಾವು ಇಲ್ಲಿ ಈ ಬಸ್ಸನ್ನು ಇಲ್ಲಿ ನಾವು ಬಿಡುವುದೇ ಇಲ್ಲ. ಬಸ್ ಸ್ಟಾಪ್ ಮಾಡ್ಲಿಕ್ಕೆ ಇಲ್ಲಲ್ಲ ಪರ್ಮಿಷನ್ ನಿಮಗೆ. ನೀವು ಆರ್ಟಿಒ ಕರೆಸಿರಿ, ಅವತ್ತು ನಾವು ಮಾತಾಡ್ತೇವೆ. ಬಸ್ ಇಲ್ಲ ನಾವು ಹೋಗಲಿಕ್ಕೆ ಬಿಡುವುದೇ ಇಲ್ಲ. ನಿಕ್ಲು ಬಸ್ ಮಾಲಕೇರ್ನ ಏಜೆಂಟರಾದ ಬರೊಚ್ಚಿ ಸಾದಿ ಇತ್ತುಂಡ ತಂಕ್ಲೆಗ್ ರಕ್ಷಣೆ ಕೊರ್ಲೆ ಇಜ್ಜಿಂಡ ಲಾಠಿ ಬೀಜಾಲೆ ಜೈಲಿಗೆ ಪಾಡ್ಲೆ ಅಂಚಿನ ಓವ್ಯ ಕ್ರಮ ಎದುರು ಸಾಯರೆ ತಯಾರುಲ್ಲ ಪಂಡದು ಪಂಚಾಯತ್ ಪ್ರತಿನಿಧಿಗಳು ಸವಾಲ್ ಪಾಡಿರು. ಅಲ್ಲ ನಮ್ದು ಲೆಟರ್ ಉಂಟು ಅಂತ ಬಸ್ ನಿಲ್ಲಿಸ್ತೇವೆ ಅಂತ ನಾವು ಕೇಳಿದ್ದ ಅಂತ ಹೇಳುದು. ಈಗ ನಾವು ನಮ್ಮಲ್ಲಿ ನಿಮಗೆ ಏನ್ ಕೊಟ್ಟಿದ್ದೇವೆ, ನಾವು ಬಸ್ ನಿಲ್ಲಿಸ್ತೇವೆ, ನಮಗೆ ಪ್ರೊಟೆಕ್ಷನ್ ಕೊಡಿ. ಪಂಚಾಯತ್ ಸದಸ್ಯರು ಮಾತಾಡಬೇಡಿ. ಅವರು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡ್ತಾರ. ನೀವು ಹೋಗಿ ಬಂದ್ ಅಷ್ಟು ಆಗದಿದೆ. ನಾವು ಊರಲ್ಲಿ ಯಾಕೆ ಪರ್ಮಿಷನ್ ಏನ್ ಕೊಟ್ಟಿದ್ದು ಅದು ಮಾತ್ರ ಜಾಗೆಗ್ ಆರ್ಟಿಒ ಅಧಿಕಾರಿ ಬರಂದೆ ಬಸ್ಸಲೇನು ಬುಡ್ಪುನೆ ಇಜ್ಜ ಪಂಡದು ಜನಪ್ರತಿನಿಧಿಗಳು ಪಟ್ಟು ಪತ್ತಿರು. ಆಂಡ ಪೊಲೀಸರು ತಡೆತುಂಡಲ ಆರ್ಟಿಒ ಉಪ್ಪುಡು ಪಂಡದು ಪಟ್ಟು ಪತ್ತಿರು. ಉಪಾಧ್ಯಕ್ಷರು ಮಹಾಬಲ್ ಹೆಗ್ಡೆ, ಸದಸ್ಯರು ಬಶೀರ್ ಆರ್ಟಿಒಗೂ ಫೋನ್ ಮಲ್ಪನಾಗ 20 ನಿಮಿಷ ಬರ್ಪ ಪಂಡ ತೆರಿಪಾಯರು. ನಾವು ನಾಳೆ ಬಸ್ ನಿಲ್ಲಿಸ್ತೇವೆ, ನೀವು ಬರ್ಬೇಕು, ಅವ್ರು ಬರ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅವ್ರು ಬಂದ ಮೇಲೆ ನಾವು ಬಸ್ ಬಿಡ್ತೇವೆ. ನಾವು ಕಲ್ಲು ತೋರಾಟ ನಾವು ಮತ್ತೆ ಏನು ಮಾಡುದಿಲ್ಲ. ನಾವು ಇಲ್ಲಿ ಶಾಂತಿಯುತವಾಗಿ ನಾವು ಬಸ್ಸನ್ನು ಪ್ರತಿಭಟನೆ ಮಾಡ್ತೇವೆ. ಯಾರಾದ್ರೂ ಕೊಡ್ತಾರೆ ಅಂತ ಹೇಳ್ತಾರೆ. ಅಲ್ಲ, ಇವತ್ತು ನಾವು ಸ್ವಲ್ಪ ಜನ ಇದ್ದೇವೆ, ನಾಳೆ ಇಡೀ ಊರಿನವ್ರು ಸೇರ್ತೇವೆ. ಸರಿ, ಅವಾಗಾದ್ರೂ ಆಗ ನಾವು ಪರ್ಮಿಷನ್ ತಗೊಳ್ಳುವುದಿಲ್ಲ. ಈ ಪೊರ್ತು ಕೋಣಾಜಿ ಠಾಣದ ಎಸ್ಐ ಯೋಗೇಶ್ವರನ್ ಆರ್ಟಿಒಗೂ ಫೋನ್ ಮಲ್ತದು ಸಮಸ್ಯೆ ತೆರಿಪಾನಗ 20 ನಿಮಿಷಡು ಬರ್ಪೆ ಪಂಡುಂಡಲ 1 ಗಂಟೆ ಕರ್ನೆರ್ದು ಬೊಕ್ಕ ಆರ್ಟಿಒ ಪ್ರತಿನಿಧಿ ನವೀನ್ ಬತ್ತೇರು. ಜನಪ್ರತಿನಿಧಿಗಳು ಆರ್ಟಿಒ ಅಧಿಕಾರಿಗಳು ಕಾತುಂದಿತ್ತಿನ ಪೊರ್ತು ಬಸ್ ಮಾಲಕರ ಜನ ಜಾಗೆಗೆ ಬತ್ತದು ತಂಕ್ಲೆ ಬಸ್ ಖಾಲಿ ಪೋಂದುಂಡು, ಇನ್ಸೂರೆನ್ಸ್ ಕಟ್ಟರೆ ಬಂಗ ಆವೊಂದುಂಡು, ಎಂಕ್ಲೆ ಬೋರ್ಡಂಡ ಬಸ್ ಉಂತಾವ, ತಂಕ್ಲೆನೆ ಬಸ್ ದಾಯ ಉಂತಾವರು ಪಂಡದು ಜೋರುಡೆ ಪಾತಿರೇರು. ಈ ಪೊರ್ತು ಆಕ್ರೋಶಿತರಾಯಿನ ಪಂಚಾಯತ್ ಸದಸ್ಯರು ಬದ್ರುದ್ದೀನ್, ಬಶೀರ್ ಉಂಬುದ, ಅಶ್ರಫ್, ಎಂಪಿ ಮಜೀದ್ ನಿಕ್ಲೆರ್ದು ಬಸ್ ನಡಪಾಯರ ಸಾಧ್ಯ ಐಜಿಂದ ಉಂತಾಲೆ ನಿಕ್ಲು ಬಸ್ ಪಾರ್ದು ಊರು ಉದ್ದಾರ ಮಲ್ಪೋಚಿ ಪನ್ನಗ ಪ್ರಕರಣ ವಿಕೋಪಗ ತಿರುಗಂಡು. ಈ ಪೊರ್ತು ಕೊಣಾಜಿ ಇನ್ಸ್ಪೆಕ್ಟರ್ ರವಿ ನಾಯಕ್ ಬತ್ತದು ಮಾಲಕೆರೆನ್ ಕಡಪುರ್ದು ಜನಪ್ರತಿನಿಧಿಗಳನ್ನು ಸಮಾಧಾನ ಮಲ್ತೇರು. ಆರ್ಟಿಒ ಅಧಿಕಾರಿ ಬತ್ತಿನ ಪೊರ್ತು ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಾದು ಪೊಲೀಸ್ ಬಸ್ನ ಕಣಪಾಯರು. ನನ್ಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು. ನನಗೆ ಬೇಡ, ನಾವು ಚರ್ಚೆ ಮಾಡಿ ನಾನು ಆನ್ಸರ್ ಮಾಡ್ತೇನೆ ಅವರಿಗೆ.
ಅವರಿಗೆ ಆನ್ಸರ್ ನಾನು ಮಾಡ್ತೀನಿ. ಅಲ್ಲ ಸರ್, ಅವರ ಮತ್ತೆ ನೀವೆಂತ ಸರ್ ಏನು ವಿಚಾರ ಅಂದ್ರೆ ನೀವು ಅವರ ಮನವಿ ಕೇಳಿ, ನಮ್ಮ ಮನವಿ ಕೇಳಿ. ಇವತ್ತು ನಾವು ಹೇಳ್ತೇವೆ ನಿಮ್ಮ ಪರವಾಗಿ, ನಾವು ಹೇಳ್ತೇವೆ ಈಗ ನಾವು ಹೇಳ್ತೇವೆ. ನೋಡಿ ಸರ್, ಆರ್ಟಿಒ ಬಂದರೆ ಅವರ ಕೂತು ನಮ್ಮ ಮಾತು ಕೇಳ್ತೀನಿ, ಆನ್ಸರ್ ಮಾಡ್ತಾರೆ. ಅವರದು ಬೊಕ್ಕ ಪಂಚಾಯತ್ ಸಭಾಂಗಣ ಸಭೆ ನಡಪಾಯರು.